ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬುರ್ಜ್ ಖಲೀಫಾ ಅನ್ನೋದು ಜಗತ್ತಿಗೆ ಅತಿ ಎತ್ತರವಾದ ಬಿಲ್ಡಿಂಗ್. ಅಂಥದೇ ಒಂದು ಅಬುದಾಬಿನಲ್ಲೂ ಇದೆ. ಗೊತ್ತಿದೆಯಾ ನಿಮಗೆ? ಬನ್ನಿ ತೋರಿಸ್ತೀನಿ. ಇಟ್ಸ್ ಅ ಶಾರ್ಟ್ ವ್ಲಾಗ್, ಬಟ್ ಐ ಆಮ್ ಶ್ಯೂರ್ ನೀವು ಎಂಜಾಯ್ ಮಾಡ್ತೀರಾ, ಸೊ ಮಿಸ್ ಮಾಡದೆ ನೋಡಿ. ಓಕೆ, ಎಲ್ಲಿ ಹೋಗ್ತಾ ಇದೀವಿ? ಅಬ್ಸರ್ವೇಷನ್ ಡೆಕ್ 300 ಮೀಟರ್ಸ್ ಫ್ರಮ್ ಗ್ರೌಂಡ್ ಅಲ್ಲೂ ಹೋಗ್ತಾ ಇದೀವಿ. ಇದು ಅಬುದಾಬಿಯ ಟಾಲೆಸ್ಟ್ ಬಿಲ್ಡಿಂಗ್, ಟಾಲೆಸ್ಟ್ ವ್ಯೂ ಪಾಯಿಂಟ್ ಕೂಡ. ಹೊರಡೋಣ. ಪರ್ಫೆಕ್ಟ್ ಟೈಮಿಗೆ ಹೋಗ್ತಾ ಇದೀವಿ. ಒಂದ್ಸತಿ ಕತ್ಲೆಗೂ ಹೋಗೋಣ. ಬಿಕಾಸ್ ನಾವು ಉಳ್ಕೊಂಡಿರುವಂತ ಹೋಟೆಲ್ ಅಲ್ಲಿ ನಮಗೆ ಎಷ್ಟು ಸತಿ ಬೇಕಾದ್ರೂ ಹೋಗ್ಬೋದು. ನಾವು ಅದೇ ಹೋಟೆಲ್ ಅಲ್ಲಿ ಉಳ್ಕೊಂಡಿದೀವಲ್ಲ, ಸೊ ಐ ಥಿಂಕ್ ನೈಟ್ ವ್ಯೂ ಒಂದ್ಸತಿ ಎಂಜಾಯ್ ಮಾಡೋಣ. ನೈಟ್ ಅಲ್ಲಿ ಹಿಂಗಿದೆ ನೋಡೋಣ ಆಮೇಲೆ. ಅಬ್ಸರ್ವೇಷನ್ ಡೆಕ್ ಅಂದ್ರೆ ಈ ತರ. ಸೊ ಇದು ತುಂಬಾ ಸೈಲೆಂಟ್ ಅಂಡ್ ಕಾಮ್ ಏರಿಯಾ. ಈ ತರ ಜನರು ಕೂತು ಹಾಗೇನೆ ಎಂಟೈರ್ ವ್ಯೂನ ಎಂಜಾಯ್ ಮಾಡ್ಬೋದು, ಎಲ್ಲೆಲ್ಲಿ ಏನೇನಿದೆ ಅನ್ನೋದು. ಆ್ಯಂಡ್ ನಿಮ್ಗೇನಾದ್ರು ತಿನ್ಬೇಕಂದ್ರೆ ಸ್ಪೆಸಿಫಿಕ್ ಕಾಸ್ಟ್ ಇರುತ್ತೆ, ಅದನ್ನು ಟೀ ಕಾಫಿ ಟೈಮಲ್ಲಿ ಇಲ್ಲಿ ಎಂಜಾಯ್ ಮಾಡ್ಬೋದು. ಆಲ್ಸೋ ವಿತ್ ಸಮ್ ಆಲ್ಕೋಹಾಲ್ ಡ್ರಿಂಕ್ಸ್. ಇಲ್ಲಿಂದ ಏನೇನು ಕಾಣಿಸ್ತಾ ಇದೆ ಗೊತ್ತಾ? ಅಲ್ಲಿದೆಯಲ್ಲ ಆ ಕಾರ್ನರ್ ಅಲ್ಲಿ, ಅದೇನದು? ಕಸರಲ್ ಬತನ್ ಪ್ಯಾಲೇಸ್. ಪ್ಯಾಲೇಸ್. ಹಾಗೇನೆ ಇಲ್ಲಿರೋದು ಈ ಪ್ಯಾಲೇಸ್ ಎಮಿರೇಟ್ಸ್ ಪ್ಯಾಲೇಸ್. ಹಾಗೇನೆ ಅಲ್ಲೊಂದು ಅದ್ಭುತವಾದಂಥ ಬಿಲ್ಡಿಂಗ್ ಇದೆಯಲ್ಲ, ಅದು 5 ಸ್ಟಾರ್ ಪ್ರಾಪರ್ಟಿ. ಅದು ಯಾವ ಹೋಟೆಲ್? ಫೇರ್ಮೌಂಟ್ ಹೋಟೆಲ್. ಎಲ್ಲರೂ ನೋಡಿ ಅವರವ್ರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವೇ ಯೋಚನೆ ಮಾಡಿ, ಸುತ್ತ ಫುಲ್ ನೀರಿದೆ, ಮಧ್ಯದಲ್ಲಿ ಈ ಥರ ಕಟ್ಸಿದ್ದಾರೆ. ಅದು ಕಟ್ಸಿರುವಂಥ ಶೇಪ್ ನೋಡಿ. ಇಲ್ಲಿದೆಯಲ್ಲ, ಝೂಮ್ ಮಾಡ್ತಾ ಇದ್ದೀನಿ. 1 2 3 4 ಎಷ್ಟು ಈಕ್ವಲ್ ಸಿಮೆಟ್ರಿನಲ್ಲಿ ಕಟ್ಸಿದ್ದಾರೆ. ಇದು ಈ ಥರ ಆದರೆ ಇನ್ನು ತೀರಾ ಬದಿಗೆ ಹೋದರೆ ಆ ಕಾರ್ನರಲ್ಲಿ ನೀವೆಲ್ಲ ನೋಡ್ತಾ ಇರೋದು ಸಿಟಿ, ಮನೆಗಳು. ಅಲ್ಲಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇರಲ್ಲ ಅನಿಸುತ್ತೆ, ಬಟ್ ಈ ಕಡೆ ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್ ಇರುತ್ತೆ ಕಾಸ್ಟ್ ಆಫ್ ಲಿವಿಂಗ್. ಇದನ್ನು ಇನ್ನೂ ಅದ್ಭುತವಾಗಿ ಝೂಮ್ ಮಾಡಿ ನೋಡೋದಕ್ಕೆ ಅಂತ ಇಂಥ ಒಂದು ವ್ಯವಸ್ಥೆನ ಕೂಡ ಮಾಡಿದ್ದಾರೆ. 2 ಇದೆ. ಐ ಥಿಂಕ್ ಇದು ಮಕ್ಳಿಗೆ ಅನಿಸುತ್ತೆ, ಅದು ದೊಡ್ಡವ್ರಿಗೆ ನಿಂತು ನೋಡೋದಕ್ಕೆ. ಇಲ್ಲೇ ಒಂದು ಪುಟ್ಟ ಕೆಫೆ ಇದೆ. ಇಲ್ಲಿ ಸ್ನ್ಯಾಕ್ಸ್, ಸ್ವೀಟ್ಸ್, ಪೇಸ್ಟ್ರೀಸ್, ಆಲ್ಕೋಹಾಲಿಕ್ ಡ್ರಿಂಕ್ಸ್, ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಎಲ್ಲಾನು ಸಿಗುತ್ತೆ. ಇಮ್ಯಾಜಿನ್ ಈ ಒಂದು ಸ್ಪಾಟಲ್ಲಿ ನೈಟ್ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸ್ಪೆಷಲಿ ನೀವು UAE ನಲ್ಲಿದ್ದು, ಇಫ್ ಯು ವಾಂಟ್ ಟು ಪ್ರಪೋಸ್ ಟು ಯುವರ್ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್, ರೈಟ್ ಸ್ಪಾಟ್ ಆಗಿರುತ್ತೆ ಅಲ್ವಾ? ಆರ್ ಫಾರ್ ಅ ಪರ್ಫೆಕ್ಟ್ ಡಿನ್ನರ್ ಡೇಟ್, ಇಟ್ಸ್ ಗೋನ್ ಟು ಬಿ ಸೋ ಬ್ಯೂಟಿಫುಲ್. ಸೊ ಈ ಒಂದು ಅಬ್ಸರ್ವೇಷನ್ ಡೆಕ್ಗೆ ನೀವು ಬರಬೇಕು ಅಂದರೆ ಪರ್ ಪರ್ಸನ್ 35 ದಿರಮ್ ಆಗುತ್ತೆ. ಅಥವಾ ನೀವು ಇಲ್ಲಿ ಬಂದು ಏನಾದರೂ ಐಟಮ್ನ ತಗೋಬೇಕು ಅಂದರೆ ಮಿನಿಮಮ್ 55 ದಿರಮ್ನ ಸ್ಪೆಂಡ್ ಮಾಡಬೇಕು ತಿನ್ನೋದಕ್ಕೆ, ಅಥವಾ ಏನಾದರೂ ಮಾಕ್ಟೇಲ್ಸ್ ತಗೊಳ್ಳೋದಕ್ಕೆ ಅಲ್ವಾ? 2ರಲ್ಲಿ ಒಂದು ರೀತಿಯ ಟಿಕೆಟ್ ಪೇ ಮಾಡಿದ್ರೆ ಯು ಕ್ಯಾನ್ ಕಮ್ ಅಂಡ್ ಎಂಜಾಯ್ ದಿಸ್ ಸ್ಪಾಟ್. ಸದ್ಯಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಡೇ ವ್ಯೂ ಇದೆ, ಬಟ್ ಕತ್ಲೆಗೂ ನಾವಿಲ್ಲಿ ಬರ್ಬೋದು ಸಿನ್ಸ್ ವಿ ಆರ್ ಲಿವಿಂಗ್ ಹಿಯರ್. ಬರೋಣ ಅಲ್ವಾ ಆಮೇಲೆ ಸಮ್ ಟೈಮ್ ಇನ್ ದ ನೈಟ್? ಯಾ, ಓಕೆ. ನೌ ಇಟ್ಸ್ ಪೂಲ್ ಟೈಮ್. 1 hour ಲೇಟರ್ ನಾವು ಕಾನ್ರಾಡ್ ಹೋಟೆಲ್ನಲ್ಲಿ ಇರುವಂತಹ ಒಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾಕ್ಕೆ ಹೋದ್ವಿ. ಬೆಳಿಗ್ಗೆ ತಿಂಡಿ ತಿಂದಾದ್ಮೇಲೆ ಏನೂ ತಿಂದಿಲ್ಲ. ಐ ಥಿಂಕ್ ಮಧ್ಯದಲ್ಲಿ ಒಂದು ಆ್ಯಪಲ್, ಒಂದು ಬನಾನಾ ತಿಂದ್ವಿ. ಆ್ಯಂಡ್ ಹೊಟ್ಟೆ ತುಂಬ ಹಸಿತಾ ಇದೆ. ಹೊಟ್ಟೆ ಹಸಿತಾ ಇದ್ದಾಗ ಮೂಡ್ ಫುಲ್ ಅಪ್ಸೆಟ್ ಆಗುತ್ತಲ್ಲ, ಹಂಗಾಗಿದೆ ಇಬ್ರಿಗೂ. ಸೊ ಇವಾಗ ಈ ಪೂಲ್ ಏರಿಯಾದಲ್ಲಿ ಸುಂದರವಾದ ವಾತಾವರಣದ ಜೊತೆಗೆ, ಬಿಸಿ ಗಾಳಿ ಜೊತೆಗೆ ಬೇಬರ್ ಸುರಿಸ್ತಾ ನಾವೇನಾದರೂ ಎಂಜಾಯ್ ಮಾಡೋಣ. ಓಕೆ, ವಿಡಿಯೋಸ್ ಮಾಡ್ತಾ 2 years ಆಯಿತು. ಮುಂಚೆ ನಾನು ಜಾಸ್ತಿ ಕಾನ್ಸೆಪ್ಟ್ ಬೇಸ್ಡ್ ವಿಡಿಯೋಸ್ ಮಾಡ್ತಾ ಇದ್ದೆ. ಇವಾಗ ಐ ಆಮ್ ವೆರಿ ಕಂಫರ್ಟೇಬಲ್ ಟು ಹ್ಯಾವ್ ಅ ಕ್ಯಾಶುವಲ್ ಚಿಟ್ ಚಾಟ್ ನಿಮ್ಮ ಜೊತೆ. ಯು ನೋ ವಾಟ್, ಈ ಪ್ರಾಪರ್ಟಿನಲ್ಲಿ ಎಷ್ಟು ಸ್ವಿಮ್ಮಿಂಗ್ ಪೂಲ್ ಇದೆ? ನಾಟ್ 1 but 3. ಆ ಬದಿಯಲ್ಲಿದೆಯಲ್ಲ, ಅಲ್ಲಿರೋದು ಬಾರ್. ಈ ಕಾನ್ರಾಡ್ ಪ್ರಾಪರ್ಟಿನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಅದ್ಭುತವಾಗಿತ್ತು. ಎವ್ರಿಒನ್, ದ ಸ್ಟಾಫ್ ಇಸ್ ಸೋ ಗುಡ್. ಈ ಬಾರ್ಟೆಂಡರ್ ನಮಗೆ ಒಂದು ಎಕ್ಸ್ಟ್ರಾ ಕಾಂಪ್ಲಿಮೆಂಟರಿ ಕಾಕ್ಟೇಲ್ ಕೂಡ ಸರ್ವ್ ಮಾಡಿದ್ರು. ಇಲ್ಲೆಲ್ಲ ಜಾಸ್ತಿ ಈ ಥರದ ಮರ ಗಿಡಗಳೇ ಬೆಳೆಸೋದಕ್ಕೆ ಸಾಧ್ಯ. ನೋಡಿ, ಹಿಂಗೆ ಗಟ್ಟಿ ಮುಟ್ಟಾಗಿ ಉದ್ದಕ್ಕೆ ಎತ್ತರಕ್ಕೆ ಬೆಳೆದಿದೆ. ಇದು ಚೆನ್ನಾಗಿದೆ, ಗುಂಡಿಗೆ. ಹೇ ಬನ್ನಿ ಸ್ವಿಮ್ಮಿಂಗ್ ಪೂಲ್ನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ 3 ಇದೆಯಂತ ಹೇಳಿದ್ನಲ್ಲ, ಇದು ಫಸ್ಟ್ ಒನ್, ಪೂಲ್ ವಿತ್ ದ ಬಾರ್ ಅಟ್ಯಾಚ್ಡ್. ಇಲ್ಲಿ ಯಾರೂ ಇಲ್ಲ ಇವಾಗ ಪೂಲಲ್ಲಿ, ಎಲ್ಲ ಹೋದ್ರು.
ಸಂಜೆ ಆಯ್ತಲ್ಲ, ಚಳಿ ಆಗ್ತಾ ಇದೆ ಅನ್ಸುತ್ತೆ. ಐ ಡೋಂಟ್ ನೋ. ಇದು ಸೆಕೆಂಡ್ ಪೂಲ್ ಸ್ಪಾಟ್. ಇದು ಫ್ಯಾಮಿಲಿ ಫ್ರೆಂಡ್ಲಿ ಪೂಲ್ ಅಂತ ಹೇಳ್ಬೋದು, ಬಿಕಾಸ್ ಇಲ್ಲಿ ಪೇರೆಂಟ್ಸ್ ಮಕ್ಕಳು ಎಲ್ಲರೂ ಒಟ್ಟಿಗೆ ಸ್ವಿಮ್ ಮಾಡ್ಬೋದು. ಹಾಗೆಯೇ ಮೂರನೇದು ಓನ್ಲಿ ಕಿಡ್ಸ್ ಫ್ರೆಂಡ್ಲಿ, ಬಿಕಾಸ್ ಇದು ಸ್ಪೆಸಿಫಿಕ್ ಆಗಿ ಮಕ್ಕಳ ಹೈಟಿಗೆ ಮಾಡಿರುವಂಥ ಪೂಲ್. ಈ ಕಾಂಟ್ರಾಕ್ಟ್ ಪ್ರಾಪರ್ಟೀಸ್ ಹೊರಗಡೆಯಿಂದ ಈ ಥರ ಇದೆ. ಎಷ್ಟು ಯೂನಿಕ್ ಸ್ಟೈಲಲ್ಲಿ ಕಟ್ಸಿರುವಂಥ ಬಿಲ್ಡಿಂಗ್ ಅಲ್ವಾ, ಆ್ಯಂಡ್ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ರಾಯಲ್. ಇದರ ಆಪೋಸಿಟೇ ಒಂದು ಕಾಮ್ ಬೀಚ್ ಇತ್ತು. ಸೊ ಅಲ್ಲಿ ನಾನು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ನೀರಲ್ಲಿ ಆಟಾಡ್ತಾ ಎಂಜಾಯಿಂಗ್ ದ ವೆದರ್. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯು ನೋ ವಾಟ್, ನಾನು ಇಷ್ಟೊತ್ತು ಬೀಚಲ್ಲಿ ಒಬ್ಬಳೇ ಇದ್ದೀನಿ, ಇಲ್ಲಿ ಯಾರೂ ಇಲ್ಲ. ನಾನು ಸುಮ್ಮನೆ ನನ್ನ ಪಾಡೋಕ್ಕೆ ಎಂಜಾಯ್ ಮಾಡ್ತಾ ಇದ್ದೆ. ಹಾಗೆ ರೀಲ್ಸ್ ನೋಡ್ತಾ, ರೆಸ್ಪಾನ್ಸಸ್ ನೋಡ್ತಾ, ವಿಡಿಯೋಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಿ. ಚಪ್ಪಲಿ ಕಳೆದೋಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಟ್ ಇವಾಗ ಚಪ್ಪಲಿ ಸಿಕ್ತು. ಇದು ಲಿಲಿ ಬೀಚ್ ರೆಸಾರ್ಟ್ ಮಾಲ್ಡೀವ್ಸಲ್ಲಿ ನಮ್ಗೆ ಸಿಕ್ಕಿದ್ದು. ನಾನು ಅದನ್ನು ಹಾಗೆ ಇಟ್ಟಿದ್ದೀವಿ. ತುಂಬ ಯೂಸ್ ಆಗುತ್ತೆ. ವೆರಿ ಗುಡ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೊ ಐ ಯೂಸ್ ದಟ್. ನೈಸ್, ಸಿಕ್ತು. ಲೆಟ್ಸ್ ಗೋ, ಲೆಟ್ಸ್ ಗೋ. ಪಾಪ ದೀಪು ಇಸ್ ಅಲೋನ್. ಲೆಟ್ಸ್ ಗೋ. ಬರ್ಗರ್ ಯಾವತ್ತಿದ್ರು ಬ್ರೌನ್ ಕಲರ್ ಇರುತ್ತಲ್ಲ, ಇದೇನಿದು ಗ್ರೀನ್ ಕಲರ್. ವಾಟ್ ಇಸ್ ದಿಸ್ ಡಿಫ್ರೆಂಟ್ ಬರ್ಗರ್? ಐ ಹೋಪ್ ಇಟ್ಸ್ ವೆಜ್. ಅಲ್ಲ, ವೆಜ್ಜೇ ಕೇಳಿರೋದು. ಹಾಗೇನೆ ಸರ್ಪ್ರೈಸಿಂಗ್ ಆಗಿ ಕೆಲವೊಬ್ರು ಕೇಳಿದ್ರಿ, ನೀವು ಮತ್ತೆ ವೆಕೇಶನ್ಗೆ ಬಂದಿದ್ದೀರಾ? ನೋ, ಈ ಸತಿ ವೆಕೇಶನ್ ಆಗಿರಲಿಲ್ಲ. ದಿಸ್ ವಾಸ್ ಅ ಸ್ಟೇಕೇಶನ್. ನಾವು ಇದ್ದಂಥ 4 ದಿನಾನು ಈ ಪ್ರಾಪರ್ಟಿಯಲ್ಲೇ ಇದ್ವಿ. ಓನ್ಲಿ 1 ಡೇ ನಾವು ಐಫಾ ಅವಾರ್ಡ್ಸ್ಗೆ ಅಂತ ಹೋಗಿದ್ವಿ, ಅಂದರೆ ಬಾಲಿವುಡ್ ನೈಟ್ ಅವಾರ್ಡ್ಸ್. ಆ ಒಂದು ಇವೆಂಟ್ ಹೇಗಿತ್ತು ಅಂತ ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ಏ ಹೀರೋ so cute. ಫೈನಲಿ ಆಫ್ಟರ್ 2 hours ನಾವಿವಾಗ ನನ್ನ ಫೋನ್ ಚಾರ್ಜ್ ಕೊಟ್ಟಿದ್ದೀನಿ, ಅದನ್ನ ಕಲೆಕ್ಟ್ ಮಾಡಬೇಕು. ಅಲ್ಲಿಂದ ನಮ್ಮ ರೂಮ್ಗೆ ಹೋಗಬೇಕು. ರೆಸ್ಟ್ ಮಾಡಿಬಿಟ್ಟು ವಿ ಹ್ಯಾವ್ ಟು ಎಂಜಾಯ್ ಅವರ್ ಕಾಂಪ್ಲಿಮೆಂಟರಿ ಡಿನ್ನರ್. ಲೆಟ್ಸ್ ಗೋ. ಓ ವಾವ್, ದಿಸ್ ಇಸ್ ಅವರ್ ರೂಮ್. ಮೇ ಕಮ್ ಇನ್ ಸರ್? ನಾವು ರೂಮಿಗೆ ಬಂದಿರೋದು ಇವಾಗ. ನೋಡಿದ್ರೆ ಮತ್ತೆ ರೂಮ್ನ ಅರೇಂಜ್ ಮಾಡಿದ್ದಾರೆ. ನಾವೇನು ರಿಕ್ವೆಸ್ಟ್ ಮಾಡಿಲ್ಲ ರೂಮ್ನ ಅರೇಂಜ್ ಮಾಡೋದಕ್ಕೆ. ಇಲ್ಲಿ ನಮ್ಮ ಬಟ್ಟೆನೆಲ್ಲ ನೀಟಾಗಿ ಫೋಲ್ಡ್ ಮಾಡಿದ್ದಾರೆ. ದಟ್ ಇಸ್ ಸೋ ನೈಸ್ ಅಂಡ್ ಸ್ವೀಟ್ ಆಫ್ ದೆಮ್. ಇಲ್ಲಿ ತನಕ ಯಾರು ಮಾಡಿಲ್ಲ ಈ ತರ. ಡಿಡ್ ಯು ಪುಟ್ ಫಾರ್ ರೂಮ್ ಕ್ಲೀನಿಂಗ್? ಐ ಆಮ್ ಸೋ ಸರ್ಪ್ರೈಸ್ಡ್. ಟೈಮ್ ಆಗಿರೋದು ರಾತ್ರಿ 9:30 ಗಂಟೆ. ನಾವು ಊಟಕ್ಕೆ ಹೋಗ್ಬೇಕು, ಬಟ್ ನಾವು ಇನ್ನೊಂದು ರೂಮ್ಗೆ ಹೋಗ್ತಾ ಇದೀವಿ. ಡ್ಯೂಟಿ ಮ್ಯಾನೇಜರ್ ಬಂದಿದ್ದಾರೆ. ಬಿಕಾಸ್ ನಾವಿರುವಂತಹ ರೂಮ್ ಅಲ್ಲಿ AC ಜಾಸ್ತಿ ಇಲ್ಲ ಅಲ್ಲ, ನಮ್ಮ ಯಜಮಾನ್ರಿಗೆ AC ಜಾಸ್ತಿ ಬೇಕು ಅಂತ ಇನ್ನೊಂದು ರೂಮ್ ತೋರಿಸ್ತಾ ಇದ್ದಾರೆ. ಲೆಟ್ಸ್ ಸಿ. ಅಬ್ಸಲ್ಯೂಟ್ಲಿ ಫೈನ್. ಗುಡ್ ಈವ್ನಿಂಗ್. Do you find this cool? ಈ ಔಟ್ಫಿಟ್ ನಾನು 2 ವರ್ಷ ಆದ್ಮೇಲೆ ಹಾಕ್ತಾ ಇದ್ದೀನಿ. ಇದನ್ನ ತಗೊಂಡ್ ಬಂದು 2 years ಆಯ್ತು. ನೀವು ಇಲ್ಲಿ ತನಕ ಹಾಕೇ ಇಲ್ಲ. Now I'm wearing it. My God, ಇದು H&M ಅಲ್ಲಿ ತಗೊಂಡಿರುವಂತ ಔಟ್ಫಿಟ್. Let's go to dinner. ಇಲ್ಲಿರುವಂಥ ಸ್ಟಾಫ್ಗೆ ನಾವು ವೆಜಿಟೇರಿಯನ್ ಅಂತ ಗೊತ್ತಾಯಿತು. ಸೊ ಅವರು ನಮಗೋಸ್ಕರ ಪನ್ನೀರ್ ಬಟರ್ ಮಸಾಲ ಮಾಡಿ ಸರ್ವ್ ಮಾಡಿದ್ರು. ಅದ್ರ ಜೊತೆಗೆ ಇಲ್ಲಿ ನಮಗೆ ಹಾಟ್ ಆ್ಯಂಡ್ ಆವಾಗಲೇ ಫ್ರೆಶ್ ಮಾಡಿರುವಂಥ ಗುಲಾಬ್ ಜಾಮೂನು ಸರ್ವ್ ಮಾಡಿದ್ರು. ವಿ ಫೆಲ್ ಸೂಪರ್ ಸ್ಪೆಷಲ್. ಟೈಮ್ ಆಗಿರೋದು ಶಾರ್ಪ್ 10 o'clock. ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ಇಷ್ಟೊತ್ತಲ್ಲಿ ನಿದ್ದೆ ಮಾಡಬೇಕು ಅಂತ ಅನ್ಕೊಂಡ್ರೆ ನಾವು ರೂಮ್ ನ ಚೇಂಜ್ ಮಾಡ್ತಾ ಇದೀವಿ. ಓನ್ಲಿ ಬಿಕಾಸ್ ಇಲ್ಲಿ ಇರುವಂತ AC ಲಿಮಿಟ್ ನಮಗೆ ಸಾಲ್ತಾ ಇಲ್ಲ ಅಂತ. ಸೊ ವಿ ಆರ್ ಶಿಫ್ಟಿಂಗ್ ಫ್ರಮ್ 25th ಫ್ಲೋರ್ ಇಂದ 29th ಫ್ಲೋರ್ಗೆ ಅಲ್ಲ, 27th ಇಂದ 29th ಫ್ಲೋರ್ ಶಿಫ್ಟ್ ಆಗ್ತಾ ಇದೀವಿ. ಓ ಗಾಡ್, ಶಿಫ್ಟಿಂಗ್ ಪ್ರಾಸೆಸ್ ಅಂದ್ರೆ ಈಸಿನಾ? ಇಲ್ಲ, ಮತ್ತೆ ಎಲ್ಲಾ ಪ್ಯಾಕ್ ಮಾಡಬೇಕು, ಲಗೇಜ್ ನ ಮತ್ತೆ ಶಿಫ್ಟ್ ಮಾಡಬೇಕು. ಲೆಟ್ಸ್ ಡೂ ಇಟ್ ಕ್ವಿಕ್ಲಿ. ಓ ವೇಟ್, ನಮ್ಮ ಹೊಸ ರೂಮ್ ಫ್ಲೋರ್ ಇದೆಯಲ್ಲ, ಆ ಒಂದು ಲಿಫ್ಟ್ ಇಂದ ಇಂಥ ಒಂದು ಬ್ಯೂಟಿಫುಲ್ ವ್ಯೂ. ಅದು ಕಸರಲ್ ವತನ್ ಆದ್ರೆ ಇದು ಎಮಿರೇಟ್ಸ್ ಪ್ಯಾಲೇಸ್.
ಬೋತ್ ಆರ್ ಸೋ ಬ್ಯೂಟಿಫುಲ್ ಅಲ್ವಾ? ಆಲ್ರೈಟ್, ಸೊ ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನೆಕ್ಟ್ ಅನ್ನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.